ಕೃಷ್ಣಂ ಪ್ರಣಯ ಸಖಿ ಚಿತ್ರದ ದ್ವಾಪರ ದಾಟುತ್ತಾ ಹಾಡಿನ ಖ್ಯಾತಿಯ ಗಾಯಕ ಜಸ್ಕರನ್ ಸಿಂಗ್ ತೊಕ್ಕೊಟ್ಟು ಕಲ್ಲಾಪುವಿನ ಬುರ್ದುಗೋಳಿಯ ಗುಳಿಗ ಕೊರಗಜ್ಜ ಉದ್ಭವಶಿಲೆಯ ಆದಿಸ್ಥಳಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಮಲಯಾಳಂ, ತಮಿಳು, ಕನ್ನಡ, ಪಂಜಾಬ್ ಚಲನಚಿತ್ರಗಳ ತಂಡದಿಂದ ಹಾಡು ಹಾಡಲು ಸಾಲು ಸಾಲಾಗಿ ಆಫರ್ಗಳು ಬಂದಿವೆ. ಪ್ರಮುಖವಾಗಿ ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಜೊತೆಗೆ ಮತ್ತೊಂದು ಹಾಡು ರೆಕಾರ್ಡಿಂಗ್ ಪೂರ್ಣಗೊಂಡಿದೆ. ಎಲ್ಲರ ಆಶೀರ್ವಾದವಿದ್ದಲ್ಲಿ ಮತ್ತೊಮ್ಮೆ ಜನಮನ ಗೆಲ್ಲುವ ವಿಶ್ವಾಸ ನನ್ನಲ್ಲಿದೆ. ಮಂಗಳೂರಿನ ಕದ್ರಿ ಮತ್ತು ಬುರ್ದುಗೋಳಿಯ ಗುಳಿಗ ಕೊರಗಜ್ಜನ ಕ್ಷೇತ್ರಕ್ಕೆ ಭೇಟಿ ನೀಡಿದ ಬಳಿಕ ವಿಭಿನ್ನವಾದ ದೈವಿಕ ಭಾವನೆ ಜಾಗೃತಗೊಂಡಿದ್ದು, ಮಂಗಳೂರಿನ ಪ್ರದರ್ಶನದ ಯಶಸ್ಸಿಗೂ ದೇವರಲ್ಲಿ ಪ್ರಾರ್ಥಿಸಿರುವುದಾಗಿ ಹೇಳಿದರು. ಈ ವೇಳೆ ಬುರ್ದುಗೋಳಿ ಕ್ಷೇತ್ರದ ವತಿಯಿಂದ ಜಸ್ಕರನ್ ಸಿಂಗ್ ಅವರನ್ನ ಅಭಿನಂದಿಸಿ ಗೌರವಿಸಲಾಯಿತು. ಜಿ ಕನ್ನಡ ಸರಿಗಮಪ ಖ್ಯಾತಿಯ ಅಮಿಶ್ ಕುಮಾರ್ ಕೆ ಕದ್ರಿ ಈವೆಂಟ್ಸ್ನ ಪ್ರಮುಖರಾದ ಜಗದೀಶ್ ಕದ್ರಿ ಜಸ್ಕರನ್ ಸಿಂಗ್ ಜೊತೆಗಿದ್ದರು. ಬುರ್ದುಗೋಳಿ ಗುಳಿಗ ಕೊರಗಜ್ಜ ಉದ್ಭವಶಿಲೆಯ ಆದಿಸ್ಥಳ ಕ್ಷೇತ್ರದ ಆಡಳಿತ ಕಮಿಟಿಯ ಗೌರವ ಸಲಹೆಗಾರ ಚಂದ್ರಹಾಸ್ ಪಂಡಿತ್ ಹೌಸ್, ಕೋಶಾಧಿಕಾರಿ ನವೀನ್ ಕಾಯಂಗಳ, ಕಾರ್ಯದರ್ಶಿ ಜಯಶ್ರೀ ಕೊಟ್ಟಾರಿ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಅವರನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. हाय नमस्कार, मैं सिंगर जसकरण सिंह और आज मैं मैंगलोर आया हूँ और सबसे पहले मैं कद्री टेंपल गया, वहाँ पे मैंने दर्शन किए एंड मुझे बहुत ज़्यादा अच्छा लग रहा है। एंड उसके बाद अभी मैं कोरागज्जा टेंपल आया हूँ, मुझे यहाँ पे दर्शन करके बहुत अच्छा फील हो रहा है, बहुत डिवाइन यहाँ का ऑरा है। एंड प्रे किया मैंने कि आज हमारा इवेंट बहुत अच्छा जाए। एंड अभी रिकॉर्डिंग्स हो चुके हैं और गाने मूवीज़ के लिए, तो बहुत ही जल्द अभी आने शुरू होंगे। एक और गाना मैंने अर्जुन जान्या सर के लिए रिकॉर्ड कर लिया है एंड उसके अलावा और भी कुछ प्रोजेक्ट्स हैं जो लाइंड अप हैं। उसके अलावा मैं कुछ सिंगल प्रोजेक्ट्स पे भी काम कर रहा हूँ, तो बहुत ही जल्द आपको वो सभी सुनने को मिलेंगे। सैंडलवुड वगैरह कौन सा बॉलीवुड वैसा ऑफर आया है सर आपको? अभी मेनली मुझे कन्नड़ा इंडस्ट्री में भी ऑफ़र आ रहे हैं, उसके अलावा एक मैंने तमिल में भी प्रोजेक्ट रिकॉर्ड किया है। कुछ मैं पंजाबी इंडस्ट्री में भी मूवीज़ के लिए और सोलो एल्बम्स पे भी ट्राई कर रहा हूँ, उसके लिए भी रिकॉर्डिंग्स चल रही है मेरे साथ साथ।